ವೀಕ್ಷಕರೇ, ನೀವು ಮೀನು ಮಾರುಕಟ್ಟೆಗೆ ಹೋಗುತ್ತೀರೆಂದಾದರೆ ನಿಮಗೆ ಮೀನಿನ ವಾಸನೆ ಬಾರದೇ ಇರದು. ಆದರೆ ಇಲ್ಲೊಂದು ಮೀನು ಮಾರುಕಟ್ಟೆ ಇದೆ. ಅಲ್ಲಿ ನೀವು ಏನಾದರೂ ಹೋದರೆ ನಿಮಗೆ ಮೀನಿನ ವಾಸನೆಗಿಂತ ಗಬ್ಬು ವಾಸನೆ ಹೆಚ್ಚು. ಯಾವುದು ಅಂತೀರಾ? ಅದುವೇ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಇರುವ ಬೈಕಂಪಾಡಿ ಮೀನು ಮಾರುಕಟ್ಟೆ. ಹೇಳಿಕೊಳ್ಳಲು ಅಷ್ಟೇನು ದೊಡ್ಡ ಮಾರುಕಟ್ಟೆ ಅಲ್ಲ, ಚಿಕ್ಕದಾದ ಒಂದು ಕಟ್ಟಡವಷ್ಟೇ. ಸುತ್ತಲೂ ಮನೆಯ ಕಾಂಪೌಂಡ್ಗಿಂತಲೂ ಚಿಕ್ಕದಾದ 4 ಗೋಡೆಗಳು, ಅದಕ್ಕೆ ಮೇಲ್ಛಾವಣಿ ಹೊದಿಸಲಾಗಿದೆ. ನೋಡಿ, ಇದುವೇ ಆ ಮೀನು ಮಾರುಕಟ್ಟೆ. ಈ ಮಾರುಕಟ್ಟೆಗೆ ವಿದ್ಯುತ್ ಸಂಪರ್ಕವಿಲ್ಲ, ನೀರಿನ ಪೂರೈಕೆಯೂ ಇಲ್ಲ. ಜೊತೆಗೆ ಮೀನು ಸ್ವಚ್ಛ ಮಾಡಿದ ತ್ಯಾಜ್ಯ ನೀರು ಹೊರಗೆ ಹೋಗಲು ಪೈಪ್ಗಳನ್ನು ಅಳವಡಿಸಲಾಗಿದೆ. ಆ ಪೈಪ್ನಿಂದ ಹೊರಹೋದ ನೀರು ಸೇರೋದು ಚರಂಡಿಯನ್ನಲ್ಲ, ಬದಲಾಗಿ ಅಲ್ಲೇ ಜನ ಓಡಾಡುವ ಕಾಲು ರಸ್ತೆ ಬದಿಯಲ್ಲೇ. ಜೊತೆಗೆ ಇಲ್ಲಿಯೇ ದೊಡ್ಡ ತರಕಾರಿ ಮಾರುಕಟ್ಟೆ, ಕೆಲವು ಬಟ್ಟೆ ಅಂಗಡಿಗಳು ಮತ್ತು ಆಟೋ ರಿಕ್ಷಾ ನಿಲ್ದಾಣವೂ ಇದೆ. ಇಲ್ಲಿನ ಜನರಿಗೆ ದಿನನಿತ್ಯ ಇದರಿಂದ ಕಿರಿಕಿರಿ ಉಂಟಾಗಿದ್ದಂತೂ ಸುಳ್ಳಲ್ಲ. ಇಲ್ಲಿನ ಮೀನುಗಾರ ಮಹಿಳೆಯರನ್ನ ಮಾತನಾಡಿಸಿದಾಗ ಎಲ್ಲರೂ ಆಕ್ರೋಶಿತರಾಗುತ್ತಾರೆ. ಇಷ್ಟು ದಿನ ರಸ್ತೆ ಬದಿಯಲ್ಲಿದ್ವಿ, ಇದೀಗ ಕಾಟಾಚಾರಕ್ಕೆಂದು ಕಟ್ಟಡ ಕಟ್ಟಿಸಿದ್ದಾರೆ ಹೊರತು ನೀರು, ವಿದ್ಯುತ್ ಯಾವ ಸಂಪರ್ಕವೂ ಇಲ್ಲ. ಸಂಜೆಯಾದರೆ ಸಾಕು, ಸೊಳ್ಳೆಗಳ ಕಾಟ ಸಹಿಸಿಕೊಂಡು ಮಾರಾಟ ಮಾಡುವ ಪರಿಸ್ಥಿತಿ ನಮ್ಮದಾಗಿದೆ. ನಮ್ಮ ಸ್ಥಿತಿ ಕೇಳೋರು ಯಾರೂ ಇಲ್ಲ. ಹೆಸರಿಗೆ ಮಾತ್ರ ಸ್ವಚ್ಛ ಭಾರತ ಎಂದು ಹೇಳಿಕೊಳ್ಳುತ್ತಾರೆ. ಸ್ವಚ್ಛ ಅಲ್ಲ, ಇದು ಅಸ್ವಚ್ಛ ಎಂದು ಗೋಳು ತೋಡಿಕೊಂಡರು. ಯಾರು ಡ್ರೈನೇಜ್ ಮಾಡಲಿಲ್ಲ, ನಮಗೆ ಪೈಪ್ ಇಡಲಿಲ್ಲ. ನಾವೇನು ಮಾಡಬೇಕು? ಖಾಲಿ ಒಂದು ಮಾರ್ಕೆಟ್ ಕಟ್ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ಈ ಸೈಡಲ್ಲಿ ಪೈಪ್ ಹಾಕಲಿಲ್ಲ, ನೀರಿದ್ದು ಡ್ರೈನೇಜ್ ಮಾಡಲಿಲ್ಲ. ಮತ್ತೆ ನಾವೇನು ಮಾಡಬೇಕು? ನೋಯಲಿ ಆದ್ಯ ಸಾರ ಉಂಟು ಅಲ್ಲೇ ಅದು ಜಲ್ಲಿಗಂತ ಪಾಡಿ ಅವು ಎಂಕಲೆ ಮಲ್ತಿ ಪೂರ ಕಾಸು ಮತ್ತೆ ಒಟ್ಟು ಮತ್ತೆ ಅದ್ರ ಮೀನು 3-4 ಕಲಡ ಎಂಕಲು ಪೂರ ಪಾರ್ದು ಆದ್ಯ ಸಾರ ಕೊರಿಯ ಬಕ್ಕ ಏರ್ಲ ಎಂಗಲೆ ಸಹಾಯ ಮಲ್ಪುತ್ತೆ. ಅಂದಹಾಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಈ ಮಾರುಕಟ್ಟೆ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಅವರ ಅನುದಾನದಲ್ಲಿ ನಿರ್ಮಿತವಾಗಿದೆ. ನಮ್ಮ ಅದು ಗಳೆಗೆಲ್ಲ ನೋಡ್ಲಿಕ್ಕೆ ಆಗದೆ ನಾವು ನಮ್ಮ ಕೈಯಿಂದ 7,000 ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಹಾಕಿತ್ತು. ನೋಡಿ, ಇದಕ್ಕೆ ಸೈಡಲ್ಲೆಲ್ಲ ಪೈಪ್ ಇಡ್ಲಿಕ್ಕೆ ಹೇಳಿ. ನೀರಿನ ವ್ಯವಸ್ಥೆ ಬೇಡವಾ? ನೀರು ಸರಿಯಾಗಿ ಹೋಗುದಿಲ್ಲ ಇಲ್ಲಿ ಒಳಗೆ. ಎಂಗಲೆ ಓಟು ಪಾಡ್ಲೆ ಅನ್ಪೇರು ಆಂಡ ಒಂದೊಂದು ಖಾಲಿ ಕಟ್ಟದು ಕೊಡ್ತಾರೆ. ಎಂಗಲೆ ಒಂದು ವ್ಯವಸ್ಥೆ ಮಲ್ತಿದ್ರು ಒಲ ಪಿರವರ ತೂಲೆಗೆ ಪೂರ ಉಮಿಲು ಬರ್ಪುಂಡು. ರಾತ್ರಿ ನಾಗ ಪೂರ ಉಂಬಿಲು ಪೂರ ತುಚ್ಚುನೆ ಎಂಗಲೆಗೆ ಐಟತೆ ರೋಗ ಬರ್ಪಿನ ಒಲಂಚು ಪಿರವ್ ತೂಲೆ ಪೂರ ಒಂದು ವ್ಯವಸ್ಥೆ, ಒಂದು ನೀರ್ದ ವ್ಯವಸ್ಥೆ ಮಲ್ತಿದ್ದೇರು. ಮಾರ್ಕದ ಬಲಿಟೇ ಉಪ್ಪುನ ಕರೆಂಟ್ ಶಬ್ದ ಸರಿ ಕಟ್ಟಿದ್ದೇಗಲೆ ಕರೆಂಟ್ ಶಬ್ದ ಬರ್ಪುಚ್ಚು. ಇನ್ನೊಂದು ವಿಚಾರವೆಂದರೆ ಇದರ ಎದುರಲ್ಲೇ ಪಾಲಿಕೆಯ ಸಾರ್ವಜನಿಕ ಶೌಚಾಲಯವಿದೆ. ಅದರ ಬಾಗಿಲು ಯಾವಾಗಲೂ ಮುಚ್ಚಿರುತ್ತೆ. ಕೆಲವೇ ಜನರಿಗೆ ಅದರ ಕೀಲಿ ಕೈ ಕೊಡಲಾಗಿದೆಯಂತೆ. ಮಾರುಕಟ್ಟೆಗೆ ಬಂದ ಜನ ಅಲ್ಲೇ ಮುಂದೆ ಇರುವ ರೈಲ್ವೆ ಕೆಳಸೇತುವೆ ಕಡೆ ಹೋಗಿ ಮೂತ್ರ ವಿಸರ್ಜನೆ ಮಾಡುವ ಪರಿಸ್ಥಿತಿ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಶೀಘ್ರವೇ ಗಮನ ಹರಿಸಬೇಕಿದೆ.